ಅಂತಾರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟಗಾರ್ತಿ ಬೆಳಪುವಿನ ಜ್ಯೋತಿ ಹುಟ್ಟೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕಾಪು ಶಾಸಕರಾದ ಲಾಲಾಚಾರ್ ಮೆಂಡನ್ ಆಕೆಯ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಮಟ್ಟದ ಸಾಧಕಿ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದು, ತನ್ನ ಇತಿಮಿತಿಯೊಳಗೆ ಆಕೆಯ ಕ್ರೀಡಾ ಪ್ರತಿಭೆಗೆ ಸಂದಬೇಕಾದ ಪ್ರಶಸ್ತಿಯನ್ನು ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಜೊತೆಗೆ ಈಕೆಯ ಕ್ರೀಡಾ ಸಾಧನೆಗೆ ಮೌಲ್ಯವನ್ನ ಕಂಡುಕೊಳ್ಳಲಾಗುತ್ತಿದೆ. ಕ್ರೀಡಾಕೋಟದಡಿ ಸರ್ಕಾರಿ ನೌಕರಿಯ ಅವಕಾಶ ಇದ್ದಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದ್ದು, ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಜ್ಯೋತಿ ಎಂಬ ನಮ್ಮ ಊರಿನ ಕ್ರೀಡಾಪಟು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ತನ್ನ ಕ್ರೀಡಾ ಪ್ರತಿಭೆಯಿಂದ ಥ್ರೋಬಾಲಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಆಟಗಾರ್ತಿಯಾಗಿ ಅಲ್ಲಿ ಆಯ್ಕೆಯಾಗಿದ್ದಾರೆ. ಮುಂದೆ ಬಾಂಗ್ಲಾದೇಶ, ಭಾರತ ಮತ್ತು ನೇಪಾಳ ಈ 3 ದೇಶಗಳಲ್ಲಿ ಕೂಡ ಅವರು ತನ್ನ ಥ್ರೋಬಾಲ್ ಆಟದ ಮೂಲಕ ಕ್ರೀಡೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಮುಂದೆ ಅದಕ್ಕಿಂತ ಹೆಚ್ಚಿನ ಏಷ್ಯನ್ ದೇಶಗಳಿಗೆ ಕೂಡ ಅವರ ಕ್ರೀಡಾ ಪ್ರತಿಭೆ ಮುಂದೆ ಬೆಳಕಿಗೆ ಬರಲಿಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕಾಪು ಕ್ಷೇತ್ರದ ಒಬ್ಬ ಕ್ರೀಡಾ ಪ್ರತಿಭೆ ಬೆಳಕಿನ ಜ್ಯೋತಿಯವರು ಇವತ್ತು ಈ ಒಂದು ಥ್ರೋಬಾಲ್ ಮೂಲಕ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದಕ್ಕಾಗಿ ಕಾಪು ಕ್ಷೇತ್ರದ ಶಾಸಕನಲ್ಲಿ ನಾನು ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ತನ್ನ ನಿವಾಸದಲ್ಲೇ ಸನ್ಮಾನ ಸ್ವೀಕರಿಸಿ ಹರ್ಷ ವ್ಯಕ್ತಪಡಿಸಿದ ಕ್ರೀಡಾಪಟು ಜ್ಯೋತಿ, ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಪ್ರೋತ್ಸಾಹ ದೊರಕದೆ ಕಮರಿದ ಪ್ರತಿಭೆಗಳಿದೆ. ಅಂತವರನ್ನ ಸರ್ಕಾರ ಗುರುತಿಸಿ ಅವರಿಗೆ ಬೆಂಬಲ ನೀಡಿದಲ್ಲಿ ನಮ್ಮ ದೇಶ ಕ್ರೀಡೆಯಲ್ಲಿ ಬಹಳ ಎತ್ತರಕ್ಕೆ ಏರಲು ಸಾಧ್ಯವಿದೆ. ಮಕ್ಕಳ ಉತ್ಸಾಹಕ್ಕೆ ಹೆತ್ತವರ ಬೆಂಬಲವೂ ಅಗತ್ಯವಿದ್ದು, ನನಗದು ದೊರಕಿದ ಪರಿಣಾಮ ಈ ಸಾಧನೆ ನನ್ನಿಂದ ಸಾಧ್ಯವಾಯಿತು ಎಂದರು. ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ದೇಶವನ್ನು ಬಾಂಗ್ಲಾದೇಶದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಕ್ಕೆ ನಮ್ಮ ಶಾಸಕರಾದ ಲಾಲಾಜಿ ಅವರು ಮನೆಗೆ ಬಂದು ಸನ್ಮಾನ ಮಾಡಿದ್ದಾರೆ. ಸೊ ಈ ಥರ ಪ್ರತಿಭೆಯನ್ನು ಪ್ರೋತ್ಸಾಹಿಸೋರು ಸಿಕ್ಕಿದ್ರೆ ಖಂಡಿತ ನಮ್ಮ ಹಳ್ಳಿಯ ಪ್ರತಿಭೆ ಮುಂದೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಬಾಂಗ್ಲಾದೇಶವನ್ನು ನಾವು ಸೋಲಿಸಿ ಇಂಡಿಯಾಕ್ಕೆ ಮೆಡಲ್ ತಂದು ಇಷ್ಟು ಒಳ್ಳೆಯ ಒಂದು ನಮಗೆ ಸನ್ಮಾನ ಸಿಗ್ತಾ ಇದೆ ಅಂದರೆ ಖಂಡಿತ ಇದು ಇಂಥ ಶಾಸಕರು ಇಂಥವರು ಇನ್ನೂ ಮುಂದೆ ಬಂದು ಹೀಗೆ ಪ್ರತಿಭೆನ ಪ್ರೋತ್ಸಾಹಿಸಿದರೆ ನಮ್ಮ ಇಂಡಿಯಾ ಇನ್ನೂ ಕ್ರೀಡೆಯಲ್ಲಿ ಮುಂದೆ ಬರುತ್ತೆ ಅಂತ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯೆ ಶಿಲ್ಪಾಜಿ ಸುವರ್ಣ, ಜ್ಯೋತಿಯ ತಂದೆ ರವೀಂದ್ರ, ತಾಯಿ ಸುಗಂಧಿ ನಾಯಕ್, ಸ್ಥಳೀಯ ಗಣ್ಯರಾದ ಸುರೇಂದ್ರ ಪೂಜಾರಿ ಪಣಿಯೂರು, ಕೊರಗ ಆನಂದಶ್ರಿಯನ್, ರವಿ ಮಚೂರು ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿಪೋ ನ್ಯೂಸ್ 24 ಪಡುತ್ತಿದ್ದಾರೆ.